ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಊರಲ್ಲಿ ಇವತ್ತು ನಾಗರ ಪಂಚಮಿ, ಅಂದರೆ ನಾಗನಿಗೆ ಹಾಲು ಹಾಕುವಂಥದ್ದು. ಬೆಂಗಳೂರು ಆಚೆಲ್ಲ ಈಗನೇನ ಬೇರೆ ದಿನ ಅಂತ ನನಗೆ ಗೊತ್ತಿಲ್ಲ. ಆದರೆ ಬೆಂಗಳೂರಲ್ಲೆಲ್ಲ ಹೆಂಗಸರು ದಕ್ಷಿಣ ಕನ್ನಡದಲ್ಲಿ, ನಮ್ಮದು ದಕ್ಷಿಣ ಕನ್ನಡದಲ್ಲಿ ಏನು ಮಾಡ್ತೇವೆ ಅಂದರೆ ಎಲ್ಲ ಭಟ್ರನವ್ರು ಬಂದು, ಅಂದರೆ ಗಂಡಸರೇ ಹಾಕಬೇಕು. ಮತ್ತು ಆಚೆ ನಿಮ್ಮ ಆಚೆಲ್ಲ ಹೆಂಗಸರೆಲ್ಲ ಹಾಕ್ತಾರಲ್ಲ, ಹಾಗೆ ನಮ್ಮ ಊರಲ್ಲಿ ಹಾಗಿಲ್ಲ. ನಮ್ಮೂರಲ್ಲಿ ಹಾಲು ಹಾಕೋದೆಲ್ಲ ಗಂಡಸರು, ಅದು ಭಟ್ರನವ್ರು ಹಾಕ್ತಾರೆ. ಹಾಗೆ ನಾವೆಲ್ಲ ಇವತ್ತು ಹಾಲು ಹಾಕ್ಲಿಕ್ಕೆ ಅಂತ ಹೊರಟಿದ್ದೇವೆ. ಅದು ಎಲ್ಲಿಗೆ ಹೋಗ್ತೇವೆ ಏನು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಪಕ್ಕದವರು ಬಂದಿದ್ದಾರೆ, ಹಾಗೆ ನಾನು, ಅವರು, ನನ್ನ ಮಗಳೆಲ್ಲ ಈಗ ಹೋಗ್ತಿದ್ದೇವೆ. ಹಾಗಾದರೆ ಹೋಗೋಣವಾ? ಈಗ ಲಾಡಿಗೆ ಬಂದ್ವಿ. ಇಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ಬೊಂಡ ಎಲ್ಲ ಹಾಕ್ತಾರೆ, ಅಂದರೆ ಎಳ್ನೀರು. ಹಾಗೆ ಒಂದು ತಂಬಿಲ ಕಟ್ಟಿಸಬೇಕು, ಒಂದು ತಂಬಿಲ ಎಲ್ಲ ಮಾಡಿಸುವ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಭಟ್ರನವ್ರ ಹತ್ರ ಹೇಳ್ಬೋದು, ಹೇಳಿ ಪ್ರಸಾದ ತಗೊಳ್ಬೋದು. ತಗೊಂಡೆ ಅಲ್ಲಿ ಪಾಯಸ ಉಂಟಂತೆ. ಅದೇ ಹಾಲು ಹಾಕಿ ಆಯಿತು. ಹಾಗೆ ಹಾಲು ಹಾಕಿ ಪೂಜೆ ನೋಡಿ ಎಲ್ಲ ತುಂಬ ರಶ್ಶಲ್ಲಿ ನನಗೆ ಅಷ್ಟೇನು ಚೆನ್ನಾಗಿ ಕಾಣಲಿಲ್ಲ, ಯಾಕಂದರೆ ತುಂಬ ರಶ್ ಇತ್ತಲ್ಲ. ರಶ್ಶಲ್ಲಿ ನುಗ್ಗಿಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಅಂದರೆ ಪದೇ ಪದೇ ಪೂಜೆ ಆಗ್ತಿರುವ ಕಾರಣ ಹೂವೆಲ್ಲ ತೆಗೆದು ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ನಿಮಗೆ ಕಲ್ಲು ಮಾತ್ರ ತೋರಿಸಿದ್ದೇನೆ, ನಾಗನ ಕಲ್ಲು ಮಾತ್ರ ತೋರಿಸಿದ್ದೇನೆ. ಅದು ಹೂ ಒಮ್ಮೆ ಪೂಜೆ ಆದ ತಕ್ಷಣ ಭಕ್ತರಿಗೆ ಕೊಡಲಿಕ್ಕೆ ಅಂತ ಎಲ್ಲ ಹೂಗಳನ್ನು ತೆಗೆದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅಲಂಕಾರ ಮಾಡ್ತಾರೆ. ಹಾಗಾಗಿ ಅಲಂಕಾರದ ವಿಡಿಯೋ ನಿಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಇದರಲ್ಲಿ. ಆದರೆ ವಿಷಯ ಏನಂದರೆ ನೋಡಿ, ಇದು ಅಲ್ಲಿ ಆಯಿತು, ಅಲ್ಲಿ ಆಗಿ ಪ್ರಸಾದ ಎಲ್ಲ ಇಟ್ಕೊಂಡು ಬಂದ್ವಿ. ಇದು ಲಾಡಿ ಬ್ರಹ್ಮಸ್ಥಾನ ದೇವಸ್ಥಾನ. ಆದರೆ ಇದರ ಒಳಗೆ ಪಂಚಲಿಂಗೇಶ್ವರ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಕಳೆದ ವರ್ಷ ಜೀರ್ಣೋದ್ಧಾರ ಆಯಿತು. ಒಳ್ಳೆ ಒಂದು ಈ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ. ಹಾಗಾಗಿ ವರ್ಷಕ್ಕೊಮ್ಮೆ ಬರಲೇಬೇಕು. ಮತ್ತು ಇಲ್ಲಿದು ಉತ್ಸವದಾಗ ನಾವು ಬರ್ತೇವೆ. ಹಾಗೆ ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ದೂರ ಉಂಟು, ಇಲ್ಲಿಂದ ಹತ್ತಿರ ಅಲ್ಲ, ಸ್ವಲ್ಪ ದೂರ ಉಂಟು. ಹಾಗೆ ಎಲ್ಲ ಬಂದು ಎಲ್ಲ ತೀರ್ಥ ಪ್ರಸಾದ ಆಯಿತು. ಈಗ ಮನೆಗೆ ಬಂದ್ವಿ. ಈಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.